ಮೂಡುಬಿದಿರೆ ಪುರಸಭಾ ವ್ಯಾಪ್ತಿಗೆ ತಾನು ವಿಶೇಷ ಆದ್ಯತೆಯಲ್ಲಿ ತಂದಿರುವ ಬಹುಕೋಟಿ ಕುಡಿಯುವ ನೀರಿನ ಅಮೃತ ಯೋಜನೆಯ ಕಾಮಗಾರಿಯು ಅಸಮರ್ಪಕವಾಗಿದೆ ಹಾಗೂ ಕಾಮಗಾರಿಗಳ ಬಗ್ಗೆ ಸಮರ್ಪಕ ಮಾಹಿತಿ ತನ್ನ ಹಾಗೂ ಪುರಸಭಾ ಸದಸ್ಯರ ಗಮನಕ್ಕೆ ಬಾರದಿರುವ ಬಗ್ಗೆ ಶಾಸಕ ಉಮಾನಾಥ್ ಎ ಕೋಟ್ಯಾನ್ ಅಸಮಾಧಾನ ವ್ಯಕ್ತಪಡಿಸಿ ಯೋಜನೆಯ ಅಧಿಕಾರಿಗಳನ್ನು ತರಾಟೆಗೆ ತೆಗೆದುಕೊಂಡ ಘಟನೆ ಸೋಮವಾರ ಮೂಡುಬಿದಿರೆ ಪುರಸಭೆಯಲ್ಲಿ ನಡೆದಿದೆ. ಪುರಸಭಾ ಅಧ್ಯಕ್ಷೆ ಜಯಶ್ರೀ ಕೇಶವ್ ಅಧ್ಯಕ್ಷತೆಯಲ್ಲಿ ಮೂಡುಬಿದಿರೆ ಪುರಸಭಾ ಕಾರ್ಯಾಲಯದಲ್ಲಿ ಸೋಮವಾರ ನಡೆದ ವಿಶೇಷ ಸಭೆಯಲ್ಲಿ ಅಮೃತ್ ಯೋಜನೆಯ ಅಸಮರ್ಪಕ ಕಾಮಗಾರಿ ಸಮಸ್ಯೆ, ಘನವಾಹನಗಳ ಸಂಚಾರ, ಪೇಟೆಯಲ್ಲಿ ಆಗುತ್ತಿರುವ ಪಾರ್ಕಿಂಗ್ ಸಮಸ್ಯೆ, ರಸ್ತೆಯಲ್ಲಿ ಸೃಷ್ಟಿಯಾಗಿರುವ ಹೊಂಡಗಳ ಕುರಿತು ಆಯಾಯ ಇಲಾಖೆಗಳ ಅಧಿಕಾರಿಗಳೊಂದಿಗೆ ಶಾಸಕ ಕೋಟ್ಯಾನ್ ಮತ್ತು ಪುರಸಭಾ ಸದಸ್ಯರು ಚರ್ಚೆ ನಡೆಸಿದರು. ಪುರಸಭಾ ವ್ಯಾಪ್ತಿಯಲ್ಲಿ ಸುಮಾರು 77 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಡೆಯುತ್ತಿರುವ ಅಮೃತ್ ಯೋಜನೆಯ ಕಾಮಗಾರಿಯಲ್ಲಿ ಲೋಪವಾಗಿರುವುದಕ್ಕೆ ಮಾತನಾಡಿದ ಅವರು, ಪುರಸಭೆ ಆಡಳಿತವನ್ನು ವಿಶ್ವಾಸಕ್ಕೆ ತೆಗೆದುಕೊಳ್ಳದೆ ಕಾಮಗಾರಿ ನಡೆಸಿದ್ದೇನೆ. ಇದರಲ್ಲಿ ಸಾಕಷ್ಟು ಲೋಪದೋಷಗಳಿರುವುದು ನನ್ನ ಗಮನಕ್ಕೆ ಬಂದಿದೆ. ಮುಂದಿನ 15 ದಿನಗಳಲ್ಲಿ ಲೋಪವಿರುವ ಕಾಮಗಾರಿಯನ್ನು ಸರಿಪಡಿಸಬೇಕು. ಅದರ ಬಳಿಕವಷ್ಟೇ ಹೊಸ ಕಾಮಗಾರಿಯನ್ನು ಕೈಗೆತ್ತಿಕೊಳ್ಳಬೇಕು ಎಂದು ಎಚ್ಚರಿಸಿದರು. ನಾನು ಇದನ್ನು ಬೆನ್ನಿ ಹಿಡಿದು ಮಾಡಿ 3 ವರ್ಷಗಳ ಹಿಂದೆ ಇದ್ದೆ. ಇಲ್ಲಿ ಒಂದಿಗೆ ಅಲ್ಲ, ಇಲ್ಲಿ ಬಜ್ಪೆ, ಮುಲ್ಕಿ, ಕಿವಿಗಳು ನಗರಸಭೆಗಳಿಗೆ ಮತ್ತು ಪುರಸಭೆಗೆ ಅಲ್ಲ. ನಮ್ಮ ಪುರಸಭೆ ವ್ಯಾಪ್ತಿಯಲ್ಲಿ ಬಿಡಬ್ಲ್ಯೂ ರಸ್ತೆಗಳಲ್ಲಿ ಎಲ್ಲೆಲ್ಲಿ ಗುಂಡಿ ಬಿದ್ದೆ ಅದನ್ನು ಕೂಡಲೇ ಮಳೆ ಕಮ್ಮಿ ಆಗ್ತದೆ. ಇನ್ನೊಂದು 2-3-4 ದಿನ ಮಳೆ ನಿಲ್ತದೆ. ಈಗ ಗುಂಡಿಗಳನ್ನು ಮುಚ್ಚುವಂತ ಸುಮ್ಮನೆ ಮುಚ್ಚುವುದಲ್ಲ, ಇನ್ನೊಂದು ಪರ್ಮನೆಂಟ್ ಅನ್ನು ಮುಚ್ಚುವಾಗೆ ವ್ಯವಸ್ಥೆ ಆಗಬೇಕು. ವೈಜ್ಞಾನಿಕ ರೀತಿಯಲ್ಲಿ ಅಧ್ಯಯನ ನಡೆಸಿ ಯೋಜನೆಯನ್ನ ಸೂಕ್ತ ರೀತಿಯಲ್ಲಿ ಅನುಷ್ಠಾನಗೊಳಿಸಬೇಕೆಂದು ಅಧಿಕಾರಿಗಳಲ್ಲಿ ಹಲವು ಬಾರಿ ವಿನಂತಿಸಿದ್ರೂ ಯಾವುದೇ ಸ್ಪಂದನೆ ಇಲ್ಲ. ಯಾವುದೇ ಯೋಜನೆ ಜನೋಪಯೋಗಿ ಆಗಿರಬೇಕೇ ಹೊರತು ಜನರಿಗೆ ತೊಂದರೆ ಮಾಡುವಂತಿರಬಾರದು. ಅಧಿಕಾರಿಗಳು ನಾಟಕ ಮಾಡುವುದನ್ನ ಬಿಟ್ಟು ಸರಿಯಾಗಿ ಕೆಲಸ ಮಾಡಬೇಕೆಂದು ಹಿರಿಯ ಸದಸ್ಯ ಪಿಕೆ ಥೋಮಸ್ ಹೇಳಿದರು. ಅದನ್ನು ಉತ್ತಮ ಮಾಡಿಕೊಂಡು ಸುಮಾರು 250 ಇಸ್ವಿವರೆಗೆ ಬೇಕಾದಷ್ಟು ಮಾಡುವಂತ ಕಾರ್ಯಕ್ರಮ. ನನಗೆ ತಿಳಿದ ಪ್ರಕಾರ ನಮ್ಮಲ್ಲಿ 7,000 ಹೌಸ್ ಕನೆಕ್ಷನ್ಸ್ ಇದೆ, ಮತ್ತೊಂದು 2,000 ಚಿಲ್ಲರೆ ಕಮರ್ಷಿಯಲ್ ಕನೆಕ್ಷನ್ ಇರ್ಬೋದು. ನಮಗೆ ದಿವಸಕ್ಕೆ ಸುಮಾರು 60 ಲಕ್ಷದಷ್ಟು ಲೀಟರ್ ನೀರು ಬೇಕಾಗ್ತದೆ. ಈಗ ಈ ಕಾರ್ಯಕ್ರಮದ ಉದ್ದೇಶದಲ್ಲಿ ಅದನ್ನು ಸ್ಟಡಿ ಮಾಡುವಾಗ ನಮ್ಮ MLA ಸಾಹೇಬರನ್ನು ಅದನ್ನು ತೆಗೆದುಕೊಂಡು ಅವರ ಗಮನಕ್ಕೆ ತಂದುಕೊಂಡು ಪುರಸಭೆಯ ಇಂಜಿನಿಯರ್, ಚೀಫ್ ಆಫೀಸರ್ ಬೇರೆ ತಂದುಕೊಂಡಾಗ ಕಾಣ್ತಾ ಇಲ್ಲ. ಯಾಕೆಂತ ಹೇಳಿದರೆ, ನಾನು ಹೋದ 2 ಮೀಟಿಂಗ್ ಮುಂಚೆ MLA ಸಾಹೇಬರಿಗೆ ನಾನೊಂದು ಮೂಡುಬಿದಿರೆ ಟೋಪೋಗ್ರಫಿ ಅಂದರೆ ಹೈಟ್ ಆಫ್ ಪ್ಲೇಸಸ್ ಅಂತ ಕೊಟ್ಟಿದ್ದೆ. ಪೇಟೆಯ ಮುಖ್ಯ ರಸ್ತೆ ಹಾಗೂ ಬಸ್ ನಿಲ್ದಾಣದಲ್ಲಿ ಟ್ರಾಫಿಕ್ ಸಮಸ್ಯೆಗಳಾಗುತ್ತಿದೆ. ಇಂದಿರಾ ಗಾಂಧಿ ವಾಣಿಜ್ಯ ಸಂಕೀರ್ಣದ ಬಳಿ ಸಹಿತ ನೋ ಪಾರ್ಕಿಂಗ್ನಲ್ಲಿ ಅಡ್ಡಾದಿಡ್ಡಿಯಾಗಿ ವಾಹನಗಳನ್ನು ನಿಲ್ಲಿಸಿ ಹೋಗುವುದರಿಂದ ಸಾರ್ವಜನಿಕರು ತೊಂದರೆಯನ್ನು ಅನುಭವಿಸುತ್ತಿರುವ ಬಗ್ಗೆ ಸದಸ್ಯರು ಸಭೆಯ ಗಮನಕ್ಕೆ ತಂದರು. ಇದಕ್ಕೆ ಉತ್ತರಿಸಿದ ಮೂಡುಬಿದಿರೆ ಪೊಲೀಸ್ ನಿರೀಕ್ಷಕ ಸಂದೇಶ್ ಪಿಜಿ ಅವರು, ಠಾಣೆಯಲ್ಲಿ ಸಿಬ್ಬಂದಿಗಳ ಕೊರತೆ ಇದೆ. ಮೇಲ್ದರ್ಜೆಗೇರಿದ ಬಳಿಕ 70 ಸಿಬ್ಬಂದಿಗಳ ಪೈಕಿ 40 ಹುದ್ದೆಗಳು ಇದ್ದು ಕೇವಲ 28 ಮಂದಿ ಮಾತ್ರ ಈಗ ಕರ್ತವ್ಯ ನಿರ್ವಹಿಸುತ್ತಿದ್ದಾರೆ. ಅಕ್ಟೋಬರ್ ತಿಂಗಳಲ್ಲಿ 7 ಮಂದಿ ಪೊಲೀಸ್ ಸಿಬ್ಬಂದಿಗಳು ಸೇರ್ಪಡೆಯಾಗಲಿದ್ದಾರೆ. ಸದ್ಯ ಇರುವ ವ್ಯವಸ್ಥೆಯಲ್ಲಿ ಪೇಟೆಯ ಟ್ರಾಫಿಕ್ ಕಂಟ್ರೋಲ್ಗೆ ಹೆಚ್ಚಿನ ಆದ್ಯತೆಯನ್ನ ನೀಡುತ್ತೇವೆ ಎಂದರು. ಈ ಸಂದರ್ಭದಲ್ಲಿ ಉಪಾಧ್ಯಕ್ಷ ನಾಗರಾಜ್ ಪೂಜಾರಿ, ಸ್ಥಾಯಿ ಸಮಿತಿ ಅಧ್ಯಕ್ಷೆ ಸ್ವಾತಿ ಪ್ರಭು, ಸದಸ್ಯರಾದ ಪುರಂದರ ದೇವಾಡಿಗ, ಸುರೇಶ್ ಕೋಟ್ಯಾನ್, ಪ್ರಸಾದ್ ಕುಮಾರ್, ರಾಜೇಶ್ ನಾಯ್ಕ್, ನವೀನ್ ಶೆಟ್ಟಿ, ಇಕ್ಬಾಲ್ ಕರೀಂ, ಶ್ವೇತಾ ಪ್ರವೀಣ್, ಸುಜಾತಾ ಶಶಿಕಿರಣ್, ದಿವ್ಯಾ ಜಗದೀಶ್, ಸೌಮ್ಯ ಶೆಟ್ಟಿ, ಮುಖ್ಯಾಧಿಕಾರಿ ಇಂದು ಎಂ, ಪರಿಸರ ಅಭಿಯಂತರಿ ಶಿಲ್ಪಾ, ಎಂಜಿನಿಯರ್ ನಳಿನಿ, ಅಮೃತ್ ಯೋಜನೆ ಅಧಿಕಾರಿಗಳಾದ ರಕ್ಷಿತ್, ಶುಭಾಲಕ್ಷ್ಮಿ ಚರ್ಚೆಯಲ್ಲಿ ಪಾಲ್ಗೊಂಡಿದ್ದರು. ಪ್ರೇಮಶ್ರೀ, ವಿ4 ನ್ಯೂಸ್, ಮೂಡುಬಿದಿರೆ.